ಅದನ್ನು ಹೊರತುಪಡಿಸಿ ಮಾಡಿದ ತಪ್ಪು, ನೀವು ಅವ್ರನ್ನ ಡಿಬೇಟ್ ಮಾಡಿದ್ರಿ, ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಸಮರಸ್ಯ, ನಮ್ಮನ್ನ ನಾವು ಒಗ್ಗಟ್ಟು ಎಲ್ಲ ಒಡಿತದೆ. ಅದು ಒಡಿತು ಅಂತ ಹೇಳಿದ್ರೆ ನಮ್ಮನ್ನ ಯಾರು ಬೇಕಾದ್ರೂ ಆಳಬಹುದು, ನಮ್ಮನ್ನ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸ್ವಯಾರ್ಜಿತ ತಪ್ಪು ನಮ್ಮದೇ ಆಗ್ತದೆ. ಹಾಗಾಗಿ ತುಳುವರು ಮತ್ತು ಕುಂದ ಕನ್ನಡದವರು ಏನು ಬೇರೆ ಅಲ್ಲ, ನಾವೆಲ್ಲರೂ ಕರಾವಳಿಗರು ಅನ್ನೋ ಒಂದು ಭಾವನೆ ನಮ್ಮಲ್ಲಿರಲಿ. ಅವರವರ ಭಾಷೆ ಮೇಲೆ ಅವರವರಿಗೆ ಅಭಿಮಾನ ಇರೋದು ಸಹಜ, ಇರಲೇಬೇಕು. ಹಾಗೇನೆ ನೀವು ಇದನ್ನ ಪ್ರಶ್ನೆ ಮಾಡುವ ನನ್ನ ಸ್ನೇಹಿತರಲ್ಲಿ ನಾನು ಕೇಳ್ತೀನಿ, ತುಳುವರು ಕುಂದ ಕನ್ನಡಿಗರಿಗೆ ಅವಮಾನ ಮಾಡಿದ್ರು ಅಂತ ನೀವು ಪ್ರಶ್ನೆ ಮಾಡುವ ನಿಮ್ಮಲ್ಲಿ ನಾನು ಕೇಳೋದು ಒಂದೇ, ಇನ್ಮುಂದೆ ಅಣ್ಣ ಒಂದು ಪಾನಿಪುರಿಯನ್ನ ಕೊಡು, ಒಂದು ಮಸಾಲಾ ಪುರಿಯನ್ನ ಕೊಡು ಅಂತ ಕೇಳಿ, ಭಯ್ಯ ಏಕ್ ಮಸಾಲಾ ಪುರಿ ದೇದಾನ, ಏಕ್ ಪಾನಿಪುರಿ ದೇದಾನ ಅಂತ ಹೇಳಿ ಕನ್ನಡಿಗರನ್ನ ಅವಮಾನ ಮಾಡುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದ್ದು ನಮ್ಮ ಕರಾವಳಿಯ ಭಾಷೆಗೆ ಧಕ್ಕೆ ಆಗಿದೆ, ಕರಾವಳಿಯಲ್ಲಿ ಡಿವೈಡ್ ಆಗ್ತಾ ಇದೆ ಅಂತ ಅಲ್ಲ, ನಮ್ಮ ಮೇಲೆ ಭಾಷಾ ಹೇರಿಕೆಗಳನ್ನ ಮಾಡ್ತಾ ಇದ್ದಾರೆ. ನಾವು ಹಿಂದಿಯಲ್ಲಿ ಬಂದಿದ್ದನ್ನ ಇವರು ನಮ್ಮ ವಿಮಲ್ದಲ್ಲ ಒಂದು ಆ್ಯಡ್ ಕೊಡ್ತಾರಲ್ಲ, ಅದನ್ನ ನಾವು ಹೇಳ್ಕೊಂಡ್ಬಿಡ್ತೀವಿ. ಕಣದಲ್ಲೂ ಇದು ಅಂತ ಹೇಳ್ಬಿಟ್ಟು ಹಿಂದಿಯಲ್ಲಿ ಹೇಳಿದ್ರು ಇದು ಮಾಡ್ತೀವಿ, ಅಮೀರ್ ಖಾನ್ ಹೇಳಿದ್ರು ಕೇಳ್ತೀವಿ, ಅವ್ರಿಗೆ ಹೇಳಿದ್ರು ಕೇಳ್ತೀವಿ, ಇವ್ರು ಹೇಳಿದ್ರು ಕೇಳ್ತೀವಿ. ನಾವು ಆ ಭಾಷೆಗಳನ್ನ ನಾವು ವಿರೋಧಿಸಕ್ಕೆ ಯಾವತ್ತೂ ಹೋಗಿಲ್ಲ. ನಾವು ಯಾರು ತಮಿಳ್ನಲ್ಲಿ ಯಾವುದೋ ಒಂದು ಬಂತು ಅಂದ್ರೆ ಅದನ್ನ ನಾವು ಕೇಳ್ತೀವಿ, ತೆಲುಗಲ್ಲಿ ಬಂತು ಅಂದ್ರೆ ನಾವು ಕೇಳ್ತೀವಿ. ಅದನ್ನ ಯಾಕ್ರಿ ಇದು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮವ್ರು ಯಾರು ಅದನ್ನ ಪ್ರಶ್ನೆ ಮಾಡಲ್ಲ. ಎಲ್ಲರೂ ಕನ್ನಡ ಪರ ಹೋರಾಟಗಾರರು ಒಂದೇ ಒಂಚೂರು ಯಾಕ್ರಿ ಇಂಗ್ಲಿಷಲ್ಲಿ ಹಾಕಿದ್ರಿ ಅದು ಕನ್ನಡದಲ್ಲಿ ಹಾಕಿ ಅಂದ್ರೆ ನೋಡಿ ಬಂದ್ರು ನೋಡಿ ಗೂಂಡಗಳಂತ ಬಿಟ್ಟು ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋರು ನಾವೇ. ಗೂಂಡಗಳು ಬಂದ್ರು ನೋಡಿ, ಅವ್ರಿಗೇನು ಕೇಳ ಹಕ್ಕಿದೆ, ಇಂಗ್ಲಿಷಲ್ಲಿ ಬರೆದ್ರೆ ಏನು ಅಂತೇಳಿ. ನಾವು ಇಲ್ಲಿ ಮೆನು ಮಾಡುವಾಗ, ಕೆಲವು ಹೋಟೆಲ್ಗಳಲ್ಲಿ ಮೆನು ಮಾಡುವಾಗ ಇಂಗ್ಲಿಷಲ್ಲಿ ಹಾಕ್ತಿವಲ್ಲ, ಯಾಕೆ ಕನ್ನಡದಲ್ಲಿ ಹಾಕ್ಬೇಕು ಅನ್ನೋದಿರಲ್ವಾ? ಅಲ್ಲ, ಕೇಳೋದು ಬಿಡಿ, ಅದು ನಿಯಮ ಇದೆ, ಅದು ಇದು ಮಾಡ್ತಾರೆ, ನಾವೇನದೇನು ಹೇಳಕ್ ಬರಲ್ಲ. ಒಂದು ಕನ್ನಡದಲ್ಲಿ ಇಲ್ದೇನೆ ಹಿಂದಿ ಭಾಷೆಯಲ್ಲಿ ಕೂಡ ಈಗ ಮೆನು ಸ್ಥಾಪನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದನ್ನ ಕೇಳೋಕೆ ಯಾಕೆ ನೀವು ಬರಲ್ಲ ಮುಂದೆ? ನಾಡಿನಲ್ಲಿ ಅಲ್ಲಿ ರೆಫ್ರಿ ಒಬ್ರು ಏನ್ ಮಾಡಿದ್ರು, ಒಬ್ರು ರೆಫ್ರಿ ಅಲ್ಲಿಯ ಇವ್ರು ಏನಿದಾರೋ ಅವರು ಅನೌನ್ಸ್ ಮಾಡೋರು ಏನಿದಾರೋ ನಿರೂಪಕರು, ಅವರು ತುಳುವಲ್ಲಿ ಮಾತನಾಡಿದ್ರು, ಮತ್ತೊಬ್ಬರು ಕನ್ನಡದಲ್ಲಿ ಅದನ್ನ ವಿವರಣೆಯನ್ನ ಕೊಟ್ಟರು, ಕನ್ನಡದಲ್ಲಿ ಮಾಡಿದ್ರು. ಅದು ಸ್ವಲ್ಪ ಭಾಷೆಯಲ್ಲಿ. ಅದನ್ನ ತಪ್ಪು ಅನ್ನೋ ರೀತಿಯಲ್ಲಿ ಮಾಡೋದೇ ಹೋದಾದ್ರೆ, ಅಲ್ಲಿ ಕೆರೆಯ ಹೆಸರು ಒಂದು ಕೆರೆಯ ಹೆಸರು ರಾಜ್ಕುಮಾರಿಗೆ ಗೌರವ ಸಲ್ಲಿಸುವಂಥದ್ದು, ಎರಡನೇದು ರಾಜ ಮನತನಕ್ಕೆ ಗೌರವ ಕಲಿಸುವಂಥದ್ದು. ಅದು ಯಾರೋ ಅವನೊಬ್ಬ ಕಿತ್ತೋದನಿದ್ದಾನೆ ಚಾನಲ್ನವನು, ಅವನು ರಾಜ ಮನತನಕ್ಕೆ ಅವಮಾನ ಅಂತ ಹೇಳ್ದ, ಅವನು ಜೈಲಲ್ಲಿ ಕೂತ್ಕೊಂಡಿದ್ದಾನೆ ಈಗ, BTV ಕುಮಾರ. ಸರಿ, ಅವನ್ ಬಿಡಿವಿ, ನಮಗೆ ಬೇಡ, ನಮ್ಗೆ ಯಾಕೆ ದೊಡ್ಡೊಂದು ವಿಷಯ. ಅವನು ರಾಜ ಮನತನಕ್ಕೆ ಗೌರವ ಕೊಡುವಂಥದ್ದು, ಪುನೀತ್ ರಾಜ್ಕುಮಾರ್ ಸಭಾಂಗಣ ಅಂತ ಹೇಳ್ಬಿಟ್ಟು ಮಾಡಿ ಪುನೀತ್ ರಾಜ್ಕುಮಾರ್ ಇದು ಮಾಡುದು, ಕನ್ನಡ ನಾಡಿನ ಬಾವುಟ ಹಾಕಿ ಕನ್ನಡ ಇದು ಮಾಡುವಂಥದ್ದು, ಎಲ್ಲದಕ್ಕೂ ತುಳುನಾಡಿನ ಮತ್ತು ಈಗ ಅಲ್ಲಿ ದೈವ ದೇವಸ್ಥಾನಗಳು ಒಂದು ಮಾಡಿದ್ರು, ಪಂಜುರ್ಲಿ ದೇವಸ್ಥಾನದ ಒಂದು ಚಿತ್ರ ಮಾಡಿದ್ರು, ಎಲ್ಲ ಇತ್ತು, ನಾಗಾರಾಧನೆ ಇತ್ತು. ಅದು ತುಳುನಾಡಲ್ಲಿ ಮಾತ್ರವಾ? ಕನ್ನಡದಲ್ಲಿ ಇರ್ಲಿಲ್ವಾ? ಹಾಗಾದ್ರೆ ಇದು ಯಕ್ಷಗಾನ ಆಯಿತು, ತುಳು ಇರ್ಲಿಲ್ವೇ? ಕನ್ನಡದಲ್ಲಿ ಅರ್ಥ ಇತ್ತದು ಯಕ್ಷಗಾನದ್ದು. ಯಕ್ಷಗಾನ ಅಂದ್ರೆ ಇದಲ್ವಾ? ಗುರು ಕಿರಣ್ ನೈಟ್ಸ್ ನಡೀತು, ಅದು ಕನ್ನಡದಲ್ಲಿ ನಡೀತು, ಎಲ್ಲ ಕನ್ನಡದಲ್ಲಿ ನಡೀತು. ಎಲ್ಲೋ ಸಣ್ಣದನ್ನ ನಾನು ನಿಮ್ಮಲ್ಲಿ ಕೇಳೋದು ಒಂದೇ, ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಬಹಳಷ್ಟು 1 ಗಂಟೆ ನಿದ್ದೆ ಮಾಡಿದ್ದೀವಿ. ಬಿಡಿ, ನಾನೇ ಇದ್ದಿದ್ರಲ್ಲಿ ಕಡಿಮೆ, ನಾನೇನು ಕೆಲಸನೇ ಮಾಡಿಲ್ಲ, ಇದು ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನಾನು ಕೆಲಸ ಮಾಡಿಲ್ಲ. ನನಗೇ ಅಷ್ಟು ಸ್ಟ್ರೆಸ್ ಆಗಿದೆ ಅಂತ ಹೇಳಿದ್ರೆ ಇನ್ನವರೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ದಿನಕ್ಕೆ 1 ಗಂಟೆ ನಿದ್ದೆ ಮಾಡಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡ್ಸಕ್ ನಮ್ಮ ಹತ್ರ ಆಗಿಲ್ಲ ಅಂದಾಗ ನಾವು ಅವ್ರು ಮಾಡಿದನ್ನ ಕಾಲೆಳೆಯೋದು ಅಷ್ಟೊಂದು ಉತ್ತಮ ಅಲ್ಲ ಅಂತ ಅನಿಸ್ತಾ ಇದೆ. ಕರಾವಳಿಯಲ್ಲಿ 2 ಭಾಷೆಗಳಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಜಾಗದಲ್ಲೂ ಆಯಾಯ, ಈಗ ಶಿವಮೊಗ್ಗ ಹೋಗಿದ್ದೆ ಹೋದರೆ ಮಲೆನಾಡು ಭಾಷೆನೇ ಬೇರೆ ರೀತಿ ಇರ್ತದೆ. ಎಲ್ಲರನ್ನೂ ಕರೆದ್ರು, ನಮ್ಮನ್ನು ಕೂಡ ಕರೆದ್ರು, ಅದೆಷ್ಟು ಗೌರವ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಬ ಕುಂದಾಪುರದನಾಗಿ ನನಗೆ ಅತೀವ ಗೌರವವನ್ನ ಕೊಟ್ಟಿದ್ದಾರೆ. ಅದು ಏನೇನು ನನಗೆ ಒಂಥರ ಮುಜುಗರ ಆಗ್ತಾ ಇತ್ತು, ಏನಪ್ಪ ನಾವೆಲ್ಲ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ಆದ್ರೂ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದಾರಲ್ಲ ಅನ್ನೋ ಒಂದು ಮುಜುಗರ ನನ್ನಲ್ಲೇ ಆಗಿದೆ. ಬೇರೆ ಕಂಬಳದಲ್ಲಿ ಏನು ಕುಂದಾಪುರ ಕನ್ನಡದವರಿಗೆ ಅವಮಾನ ಆಗಿದ್ದು ಸತ್ಯನಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವಿ ಶೆಟ್ಟಿ ಬೈಂದೂರು.
ಸ್ನೇಹಿತರೆ, ಈ ಕಲೆಗಳು, ಸಂಸ್ಕೃತಿ ಇದೆಲ್ಲ ಎಲ್ಲದನ್ನು ಮೀರಿ ಬೆಳಿಬೇಕು ಅಂತೇಳಿ ನನ್ನ ಅನಿಸಿಕೆ. ಮೊನ್ನೆ ಕಂಬಳ ನಡೀತು. ಯಾವ ಮಟ್ಟದಲ್ಲಿ ಕಂಬಳ ನಡೀತು ಅಂದರೆ, ವಿಶ್ವವೇ ನಮ್ಮನ್ನು ತಿರುಗಿ ನೋಡುವ ರೀತಿಯಲ್ಲಿ, ವಿಶ್ವ, ನಮ್ಮ ದೇಶ ಅಲ್ಲ, ವಿಶ್ವದೆಲ್ಲೆಡೆ ಅದೊಂದು ಇದು ಹೋಯ್ತು. ಆದರೆ ಕೀರ್ತಿ ಯಾರಿಗೆ ಸಲ್ತದೆ? ವಿಶ್ವದಲ್ಲಿ ಹೊರಗಡೆ ನಮ್ಮ ದೇಶ ಬಿಟ್ಟು ಹೋಗಿದ್ದೆ ಹೋದಾದ್ರೆ ಅದು ನಮ್ಮ ದೇಶಕ್ಕೆ ಆ ಕೀರ್ತಿ ಸಲ್ತದೆ. ನಮ್ಮ ದೇಶದ ಒಳಗಡೆ ಇದ್ದಿದ್ದೆ ಹೋದ್ರೆ ನಮ್ಮ ನಾಡಿಗೆ ಆ ಕೀರ್ತಿ ಸಲ್ತದೆ. ನಮ್ಮ ನಾಡಲ್ಲಿ ಇದ್ದಿದ್ದೆ ಹೋದಾದ್ರೆ ನಮ್ಮ ಕರಾವಳಿಗೆ ಸಲ್ತದೆ. ಇಂಥ ಒಂದು ಆ ಕೀರ್ತಿ ಪತಾಕೆ ಹಾರಿಸುವಂತ ಒಂದು ಕಂಬಳದ ಬಗ್ಗೆ ಕೆಲವು ಜನರು, ಅಂದ್ರೆ ಇದು ಸ್ವಾತಂತ್ರ್ಯಕ್ಕೆ ಯಾರಿಗೆ ಕೂಡ ತಪ್ಪಿಲ್ಲ. ಯಾರು ಬೇಕಾದ್ರೂ ಅವರವರ ಅನಿಸಿಕೆಯನ್ನ ಹೇಳ್ಕೋಬಹುದು, ಯಾರು ಬೇಕಾದ್ರೂ ಕೂಡ ಅವರ ಇಚ್ಛೆಯನ್ನ ವ್ಯಕ್ತಪಡಿಸಬಹುದು. ಅದರಲ್ಲಿ ಯಾವುದೇ ಒಂದು ತಪ್ಪು ಅಂತ ನಾವು ಯಾರಿಗೂ ಹೇಳಲ್ಲ. ಆದ್ರೆ ಒಂದು ಸಣ್ಣದೊಂದು ಸ್ಪಷ್ಟನೆ ಕೊಡುವಂತ ಒಂದು ಪ್ರಯತ್ನ. ಯಾಕೆಂದ್ರೆ ಕಂಬಳದ ವ್ಯವಸ್ಥೆಯಲ್ಲಿ ಮೊದಲಿನಿಂದ ಕಡೆಯವರೆಗೂ ಇದ್ದವನು ನಾನು. ಈಗ ಕೂಡ ಇವತ್ತು ಕೂಡ ಸಮಿತಿಯವರ ಜೊತೆ ನಾನು ಮಾತನಾಡಿದ್ದೀನಿ. ಆದ್ರಿಂದ ನನ್ನ ಒಂದು ವಿಶ್ಲೇಷಣೆ ಅಂತ ಹೇಳೋಣ. ಇಲ್ಲಿ ಕರ್ನಾಟಕದಲ್ಲಿ ನಾವು ಈ ಬೆಂಗಳೂರು ಭಾಗದಲ್ಲಿ ಎಲ್ಲ ಇದು ನೋಡಿದ್ರೆ, ಕರಾವಳಿಗರು ಎಂತ ಒಂದು ಇದನ್ನು ಮಾಡಿದ್ರಿ ನೀವು, ವಾವ್, ಬಹಳ ಅದ್ಭುತವಾದ ಒಂದು ಕೆಲಸವನ್ನ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹುಬ್ಬೇರಿಸುವಂತೆ ಎಲ್ಲರೂ ಬಹಳ ಅದ್ಭುತವಾದ ಒಂದು ಕಾರ್ಯ ಮಾಡಿದಿರಿ ಅನ್ನೋಂತ ಹೇಳುವಂತ ಒಂದು ಮಟ್ಟದಲ್ಲಿ ಅದ್ಭುತವಾದ ಒಂದು ಕಂಬಳ, ಅದು ನಮ್ಮ ಬೆಂಗಳೂರು ಕಂಬಳ ಆಗಿ ಪರಿಗಣಿಸ್ತಾರೆ. ಈಗ ಫಸ್ಟ್ ಇಂದ ಒಂದೊಂದು ಸ್ಪಷ್ಟನೆ ಕೊಡಕ್ಕೆ ಶುರು ಮಾಡ್ತೀನಿ. ನನಗೆ ಗೊತ್ತಿದ್ದ ಮಾಹಿತಿ, ಮತ್ತೇನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಮಾಮೂಲು ಅದು ಹೇಳ್ತೀನಲ್ಲ, ಹೊಟ್ಟೆಗೆ ಹಾಕೊಳ್ಳಿ ಅಂತೇಳಿ ಹೊಟ್ಟೆಗೆ ಹಾಕೊಂಡಿ. ನಾನು ಕಂಡದ್ದು, ತುಳುಕೂಟದವರು 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು. ತುಳುಕೂಟಕ್ಕೆ 50 ವರ್ಷ ಸಂದರ್ಭದಲ್ಲಿ 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಹೊಳೆದಿರುವಂಥದ್ದು ಈ ಕಂಬಳ ಅನ್ನುವಂಥದ್ದು. ಕಡೆಗೆ ಅದೇನಾಯ್ತು ಅಂತ ಹೇಳಿದ್ರೆ, ಬರೀ ತುಳುಕೂಟದ್ದಾಗಿರಬಾರ್ದು, ಬರೀ ತುಳುನಾಡಿಂದ ಆಗಬಾರ್ದು, ಇದು ಇಡೀ ಕರಾವಳಿಯ ಒಂದು ಸಾಂಕೇತಿಕವಾಗಿದೆ. ಕಂಬಳ ಅನ್ನೋದು ಬರೀ ತುಳುಕೂಟಕ್ಕೆ ಅಥವಾ ತುಳುನಾಡಿಗೆ ಮಾತ್ರ ಸಂಬಂಧಪಟ್ಟಿಲ್ಲ, ಇದು ಇಡೀ ಕರಾವಳಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ಅದು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಂಬಳ ಆಯೋಜಕರು ಹೇಳಿದ್ದಾರೆ. ಕಾರವಾರದಿಂದ ಹಿಡಿದು ಈ ಕಡೆ ನಾವು ಘಾಟಿ ಏನು ಸಕಲೇಶ್ಪುರ ಘಾಟಿ ಹತ್ತೀವೋ ಅಲ್ಲಿವರೆಗೆ ಸಂಬಂಧಪಟ್ಟಂತಹ ಇದು ಒಂದು ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಆಯೋಜನೆಯನ್ನು ಮಾಡಿದ್ರು. ಬಹಳ ಅದ್ಭುತವಾದ ಆಯೋಜನೆ ಆಗಿತ್ತು. ಆ ಕಾರ್ಯಕ್ರಮದಲ್ಲೂ ಅಷ್ಟೇ, ಮೊದಲಿಗೆ ಎಲ್ಲರೂ ಸೇರಿ ಅಂತ ಹೇಳಿದಾಗ ಕೆಲವೊಂದಿಷ್ಟು ಜನ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಜನ ನನ್ನ ಸೇರಿಸಿ, ಇವರು ಹೌದಾ ಕಂಬಳ ಮಾಡೋದು, ಹೌದಾ ಇಲ್ಲಿ ಎಲ್ಲಿ ಮಾಡ್ತಾರೆ ಕಂಬಳನ್ನ, ಆ ಕಂಬಳನೆಲ್ಲ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇದೊಂಥರ ಹುಚ್ಚಾಟವೇ ಸರಿ, ನಮಗೆ ಅದು ಆಗೋದು ಕಷ್ಟ ಅನ್ನುವಂಥ ಒಂದು ಇದಿತ್ತು. ಆದರೆ ಅವರಲ್ಲಿರುವ ಬದ್ಧತೆ, ಆ ಕಮಿಟಿಯಲ್ಲಿರುವ ಬದ್ಧತೆಯನ್ನು ಗಮನಿಸಿದಾಗ ಅನಿಸ್ತು ಇದು ಸಾಧ್ಯ ಆಗಬಹುದು ಅಂತ ಹೇಳ್ಬಿಟ್ಟು ನಾನು ಕೂಡ ಮುಂದೆ ಬಂದೆ. ಬಹಳಷ್ಟು ಜನ ಹಿಂದೆ ಉಳಿದ್ರು. ಆ ಹಿಂದೆ ಉಳಿದವ್ರನ್ನ ಯಾಕೆ ಉಳಿದ್ರಿ ಅಂತ ಕೇಳೋ ಹಕ್ಕು ನಮಗಿಲ್ಲ. ಅದಾದ ನಂತರ ಇದು ಕನ್ನಡ ನಾಡಿನ ಒಂದು ಸಂಸ್ಕೃತಿಯಾಗಿ, ಕನ್ನಡ ಅಂದ್ರೆ ಹೊರ ಜಗತ್ತಿಗೆ ಕನ್ನಡ ನಾಡಿನ ಸಂಸ್ಕೃತಿಯಾಗಿ, ಕನ್ನಡ ನಾಡಿಗೆ ಕರಾವಳಿಯ ಸಂಸ್ಕೃತಿಯಾಗಿ, ಕರಾವಳಿಯ ದೈವಾರಾಧನೆಯಾಗಿ ಇದನ್ನು ತೋರ್ಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಸಮಿತಿಯ ರಚನೆ ಆಗುವ ಸಂದರ್ಭದಲ್ಲೂ ಬಹಳಷ್ಟು ಜನನ್ನ ಮೀಟ್ ಆದ್ರೆ, ಕೆಲವರು ನೋಡೋಣ ನಾವು ಹಿಂದಿಂದ ಸಪೋರ್ಟ್ ಮಾಡ್ತೀವಿ, ನಾವು ಮತ್ತೆ ಸಪೋರ್ಟ್ ಮಾಡ್ತೀವಿ, ಈಗ ಮಾಡೋಣ ಆಯ್ತು ಅನ್ನೋ ಒಂದು ಮಾತುಗಳನ್ನ ಕೂಡ ಆಡಿದ್ದು ಇದೆ. ಅದನ್ನ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಅದು ಏನಾಗುತ್ತೆ ಅಂದ್ರೆ, ಆ ರೀತಿ ಹೇಳಿದವರು ಯಾರು ಫೇಸ್ಬುಕ್ ಅಲ್ಲಿ ಬರೀತಾ ಇಲ್ಲ. ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಫೇಸ್ಬುಕ್ ನಲ್ಲಿ ಇಲ್ಲ, ನಮ್ಮನ್ನು ಕೇಳಿದ್ರು, ಆದ್ರೆ ನಾವು ಇಲ್ಲ, ನನಗೆ ಬಿಸಿ ಇದ್ದೀನಿ, ನಾನು ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದೀನಿ, ಅಥವಾ ನಾನು ಯಾವುದೋ ಉದ್ಯೋಗದಲ್ಲಿ ಬಿಸಿ ಇದ್ದೀನಿ, ನೀವು ಮಾಡಿ, ನಾವು ನಿಮ್ ಜೊತೆ ಇದೀವಿ ಅಂತ ಹೇಳಿದ್ದನ್ನು ಅವ್ರು ಫೇಸ್ಬುಕ್ ಅಲ್ಲಿ ಬರೆದಿದ್ರೆ ಇವತ್ತು ಈ ಏನು ತುಳುನಾಡು ಮತ್ತು ಕುಂದಾಪುರದ ಕುಂದಕನ್ನಡ ಅದ ಬಗ್ಗೆ ಒಂದು ಮಧ್ಯ ಎಲ್ಲೋ ಒಂದು ಮಾತುಗಳು ಬರ್ತಾನೆ ಇರಲಿಲ್ಲ ಅನ್ಕೊಳ್ತೀನಿ. ಅವ್ರು ಹೇಳ್ತಾ ಇಲ್ಲ, ಅದೇ ಬೇಸರದ ಸಂಗತಿ. ಯಾಕಂದ್ರೆ ಅವರು ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದಾರೆ. ಸೊ ಅದಾದ ನಂತರ ಎಲ್ಲರನ್ನೂ ಕರೆದ್ರು, ನಮ್ಮನ್ನು ಕೂಡ ಕರೆದ್ರು. ಅದೆಷ್ಟು ಗೌರವ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಬ ಕುಂದಾಪುರದನಾಗಿ ನನಗೆ ಅತೀವ ಗೌರವವನ್ನ ಕೊಟ್ಟಿದ್ದಾರೆ. ಅದು ಏನೇನು ನನಗೆ ಒಂಥರ ಮುಜುಗರ ಆಗ್ತಾ ಇತ್ತು, ಏನಪ್ಪ ನಾವೆಲ್ಲ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ಆದ್ರೂ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದಾರಲ್ಲ ಅನ್ನೋ ಒಂದು ಮುಜುಗರ ನನ್ನಲ್ಲೇ ಆಗಿದೆ. ಬೇರೆಯವರಲ್ಲೂ ಏನೋ ಗೊತ್ತಿಲ್ಲ, ನನ್ನಲ್ಲಿ
ಒಂದು ಚೂರು ಕೂಡ ತೊಂದರೆ ಇಲ್ದೇನೆ. ಮತ್ತೆ ನಾವು ಅವರು ತುಳು ಒಂದು ಕಮಿಟಿ, ಈಗ ಮೇನ್ ಮುಖ್ಯಸ್ಥರಿದ್ದಾಗ ಅವರು ತುಳುವಲ್ಲಿ ಮಾತಾಡ್ತಾ ಇದ್ರು. ನಾನೊಬ್ಬ ಇದ್ದೀನಿ ಅಂತ ಗೊತ್ತಾದ್ರೂ ಕೂಡ, ಅಥವಾ ಕುಂದಾಪುರದವ್ರು ಯಾರು ಇದ್ದಾರೆ ಅಂತ ಗೊತ್ತಾದ್ರೂ ಕೂಡ, ಅವಾಗ ಅವರು ಕನ್ನಡವನ್ನೇ ಬಳಸಿದ್ದಾರೆ ವಿನಃ ತುಳುವಲ್ಲಿ ಮಾತಾಡಿಲ್ಲ. ಮಾತಾಡಿದ್ದೆ ಹೋದವರು ತಪ್ಪಾಗ್ತಿರ್ಲಿಲ್ಲ, ಬಟ್ ತುಳುವಲ್ಲಿ ಮಾತಾಡ್ದೇನೆ ಕನ್ನಡದಲ್ಲೇ ಮಾತನಾಡಿ ನಮ್ಮ ಈಗ ಅವತ್ತಿನ ಒಂದು ಊಟದ ವ್ಯವಸ್ಥೆ ಕೂಡ ಬಹಳಷ್ಟು ಅದರ ಜವಾಬ್ದಾರಿನೇ, ಸಂಪೂರ್ಣವಾದ ಜವಾಬ್ದಾರಿ ನಮ್ಮ ಕುಂದಾಪುರದವ್ರ ಹೆಗಲ ಮೇಲೆ ಇತ್ತು. ಬೆಂಗಳೂರು ಬಂದ್ರೆ ಬೆಂಗಳೂರಲ್ಲಿ ಬೇರೆ ರೀತಿ ಇರ್ತದೆ, ಉತ್ತರ ಕರ್ನಾಟಕ ಹೋದ್ರೆ ಉತ್ತರ ಕರ್ನಾಟಕ. ಹಾಗಂತ ಹೇಳ್ಬಿಟ್ಟು ನಾವು ಕರ್ನಾಟಕದವರೇ ಅಲ್ಲ, ಕರಾವಳಿಗರೇ ಅಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ವಾ? ನಮ್ಮಲ್ಲಿ ಒಡಕು ಭಾವನೆಗಳು ಯಾಕೆ? ನಾನೀಗ ಬಂದನು ಊರಿನ ಭಾಷೆ ಮಾತಾಡ್ತೀನಿ, ವಾಯ್ ಮರ್ರೆ ಎಂತ ಸಮಾಚಾರ ಅಂತ ಹೇಳ್ತೀನಿ. ಹಾಗೆ ಹೇಳಿದೆ ಅಂತ ಹೇಳ್ಬಿಟ್ಟು ನನ್ನನ್ನು ಹೊರಗಿಡಕ್ಕಾಗ್ತದ? ನಾನು ಈ ನಾಡಿನ ಪ್ರಜೆ ಅಲ್ವಾ? ನಮ್ಮಲ್ಲಿ ಐಕ್ಯತೆ ಬೇಡವಾ? ನಮ್ಮಲ್ಲಿ ಭಾವುಕತೆ ಬೇಡವಾ? ಸುಮ್ಮನೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಅದನ್ನ ನಿಜವಾಗೂ ಹೇಳ್ತೀನಿ, ಅಷ್ಟು ಜನ ಬರುವ ಹಾಗೆ ಮಾಡಿ, ಅಷ್ಟು ದೊಡ್ಡ ಆಯೋಜನೆಯಲ್ಲಿ ಕಿಂಚಿತ್ತು ಕೂಡ ಸಮಸ್ಯೆ ಬರದ ರೀತಿಯಲ್ಲಿ ಅಷ್ಟು ಸ್ಪಷ್ಟವಾಗಿ ನಡೆದ ಕಾರ್ಯಕ್ರಮ, ಏಕೈಕ ಕಾರ್ಯಕ್ರಮ ಅದು ನಮ್ಮ ಕಂಬಳ, ಬೆಂಗಳೂರು ಕಂಬಳ. ಆಯೋಜಕರು ಹೇಗೆ ಅಂದ್ರೆ ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾ ಇದ್ರು ಅಂತ ಹೇಳಿದ್ರೆ ನಾನು ನೋಡಿದ್ದೀನಿ. ನಾನು ಸ್ವತಃ ಅವ್ರ ಜೊತೆ ಒಂದೊಂದು ದಿನ ಒಂದೊಂದು ಕ್ಷಣ ಕೂಡ ನಾನು ಅವ್ರ ಜೊತೆ ಇದ್ದನು. ಅಷ್ಟು ಸ್ಪಷ್ಟವಾಗಿ ನಡೆದಿರುವಂತ ಈ ಕಾರ್ಯಕ್ರಮದಲ್ಲಿ ನಾವು ಮೊಸರಲ್ಲಿ ಕಲ್ಲು ಹುಡುಕುವ ರೀತಿ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲಂತೆ, ಹಾಗೆ ಕಲ್ಲು ಹುಡುಕುವ ರೀತಿ, ಮತ್ತೆ ಈ ಒಂದು ಸಣ್ಣ ಪುಟ್ಟ ನಮ್ಮಲ್ಲೇ ಇವೆಲ್ಲ ಸೂಕ್ಷ್ಮ ವಿಷಯಗಳು, ನಾಡು ನುಡಿ ಜಾತಿ ಧರ್ಮಗಳು ಇವೆಲ್ಲ ಇದೆಯಲ್ಲ ಸೂಕ್ಷ್ಮ ವಿಷಯಗಳು. ಈ ವಿಷಯದಲ್ಲಿ ನಾವು ಬೇಕಂತೇಳಿ ಬರೆಯುವಂಥದ್ದು, ಬೇಕಂತೇಳಿ ಹೇಳುವಂಥದ್ದು. ಈಗ ನೆಕ್ಸ್ಟ್, ಈಗ ನಾವೇ ಮಾಡೋದಿದ್ರು ಕೂಡ ನಾವೀಗ ಕುಂದಾಪುರದರೆ ಒಂದು ಕಾರ್ಯಕ್ರಮ ಮಾಡೋಣ. ಈಗ ತುಳುನಾಡಿನವ್ರು ಬರ್ತಾರೆ, ಅವ್ರಿಗೆ ಸರಿಯಾಗಿ ನಾವು ಮಾತಾಡ್ಲೇಬೇಕಾಗತ್ತಲ್ಲ. ಇಲ್ಲಿ ನಾವು ಕೇಳ್ತೀವಿ, ಭಯ್ಯ ಏಕ್ ಪಾನಿಪುರಿ ದೇನಾ, ಭಯ್ಯ ಏಕ್ ಪಾನಿಪುರಿ ದೋ, ಯಾಕೆ ಭಯ್ಯ, ಯಾಕೆ ಅಣೆಯ ಒಂದು ಪಾನಿಪುರಿ ಕೊಡು ಅಂತ ಯಾಕೆ ನಾವು ಕೇಳೋದಿಲ್ಲ? ಅಣ್ಣ ಒಂದು ಪಾನಿಪುರಿ ಕೊಡು ಅಂತ ನಾವು ಕೇಳೋದಿಲ್ಲ. ಭಯ್ಯ ಏಕ್ ಪಾನಿಪುರಿ ದೇನಾ, ಯಾಕೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ತೀವಿ? ಯಾರೋ ಒಬ್ರು ತಮಿಳವ್ರು ಬಂದ್ರೆ ತಮಿಳಲ್ಲಿ ಮಾತಾಡ್ತೀವಿ, ತೆಲುಗಿನವ್ರು ಬಂದ್ರೆ ತೆಲುಗಿನಲ್ಲಿ ಮಾತಾಡ್ತೀವಿ. ಯಾಕೆ? ಈಗ ಅಕಸ್ಮಾತ್ ಅವ್ರು ತುಳುವಲ್ಲಿ ಮಾತಾಡಿದ್ದೆ ಹೋದಾರೆ ನಾವು ತಕ್ಷಣ ನಾವು ತಿಳ್ಕೋಬೇಕು, ಅವ್ರು ತುಳುವಲ್ಲಿ ಮಾತಾಡಿದ್ರಾ, ನಾವು ನಮ್ಮ ಟೀಮಲ್ಲಿ ಇದೀವಿ, ನಾವು ಕುಂದಾಪುರ ಭಾಷೆಯಲ್ಲಿ ಮಾತಾಡ್ತೀವಿ ಅಂತ ಬಿಟ್ಟು ಈ ಚಾಲೆಂಜ್ ತಗೊಳ್ಳೋದು ಬಿಟ್ಕೊಂಡು ನೀವು ಮಾತಾಡಿದ್ದೇ ತಪ್ಪು ಅಂತ ಹೇಳೋದು. ಯಾಕಂದ್ರೆ ಇದು ನಮ್ಮ ನಾಡ ಭಾಷೆ. ಸಾಮಾನ್ಯಕ್ಕೆ ನಾನು ತಿಳಿದ ಮಟ್ಟಿಗೆ ತೌಳವರು ಆಳಿದಂಥ ನಾಡು ನಮ್ಮ ರಾಜಧಾನಿ ಬಾರ್ಕೂರು ರಾಜಧಾನಿ, ತುಳುವ ನಾಡಿನ ರಾಜಧಾನಿಯಾಗಿತ್ತು. ಅಂದ್ರೆ ಅಕ್ಕಪಕ್ಕದಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮ ಪಕ್ಕದ, ಈಗ ನಾವು ನಮ್ಮ ಮನೆಗೆ ಗೌರವ ಕೊಟ್ಟಾಗೆ ಅಲ್ಲಿ ಒಂದು ಗೌರವ ಕೊಡಬೇಕಾಗುತ್ತೆ. ನಾವು ಇಲ್ಲಿ ಕೊಡ್ತಾ ಇಲ್ವಾ? ಎಲ್ಲರನ್ನು ಕರ್ಕೊಂಡ್ಬಂದು ಭಯ್ಯ, ಚಪ್ಪಂಡಿ, ಆ ಅಂಡಿ ಈ ಅಂಡಿ ಅಂತ ನಾವು ಹೇಳ್ತಾ ಇಲ್ವಾ? ನಾವು ಬೇರೆಯವ್ರನ್ನ ತಲೆ ಮೇಲೆ ಹೊತ್ಕೊ ಕುಣಿಸ್ತೀವಿ. ನಮ್ಮ ನಾಡಿಗೆ ನಾವು ತಲೆ ಮೇಲೆ ಹೊತ್ಕೊ ಕೂರಿಸ್ತೀವಿ. ನಮ್ಮ ಭಾಷೆಗಳನ್ನ, ನಮ್ಮವ್ರನ್ನ ಮಾತ್ರ ತೆಗಳ್ತೀವಿ. ನಮ್ಮವ್ರನ್ನ ಯಾವತ್ತವ್ರು ನಾವು ಅಣ್ಣ ಅಂದಿದೀವಾ? ಇಲ್ಲ. ಯಾರೋ, ಏನೋ, ಹೋಗೋ, ಬಾರೋ, ಈ ರೀತಿಯಾಗಿ. ಅಶೋಕ್ ರೈ ಅವರು, ನಾನು ಗಮನಿಸ್ದಂಗೆ, ನಾನು ಫಸ್ಟಿಗೆ ಅಂದ್ಕೊಂಡಿದ್ದೆ ಇದು ಇದು ಪಕ್ಕ ಕಾಂಗ್ರೆಸ್ ಕಂಬಳ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೆ. ಎಲ್ಲಿ ಕಿಂಚಿತ್ತು ಕೂಡ ಪಕ್ಷವನ್ನು ಎಳೆತರದೆ ಎಲ್ಲರಿಗೂ ಗೌರವವನ್ನು ಕೊಟ್ಟು, ಎಲ್ಲ ಪಕ್ಷದವರನ್ನು ಸಮಾನವಾಗಿ ಕಂಡು, ಎಲ್ಲ ಜಾತಿ ಧರ್ಮ ವರ್ಗಗಳನ್ನು ಸಮಾನವಾಗಿ ಕಂಡು, ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ ಅಷ್ಟು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಅಷ್ಟು ಈಸಿ ಅಲ್ಲ ರೀ. ಹಗಲು ರಾತ್ರಿ ನಿದ್ದೆ ಬಿಟ್ಟಿದ್ದಿದೆ ಅಷ್ಟಷ್ಟು. ಈಗ ಕೆಲವು ಜನ ಹೇಳ್ತಾರೆ, ಅವತ್ತು ಅವನೇ BTV ಹೇಳ್ತಾ ಇದ್ದ, ಲೆಕ್ಕ ಕೊಡಿ ಸ್ವಾಮಿ, ಲೆಕ್ಕ ಕೊಡಿ. ಲೆಕ್ಕ ಕೊಡ್ಲ ಅಂದ್ರೆ ಐಟಿಯವ್ರು ಇದ್ದಾರೆ, ಐಟಿಯವ್ರು ನೋಡ್ಕೋತಾರೆ. ಇವನಿಗೆ ಯಾಕೆ ಲೆಕ್ಕ ಕೊಡ್ಬೇಕು? ಅದೇನು ಹೇಳ್ತಾರಲ್ಲ, ಊಟ ಮಾಡೋದಕ್ಕಿಂತ ಮೊದಲೇ ಬಾಳೆಲೆ ಹರ್ಕೊಂಡ್ರು ಅಂತ ಬಿಟ್ಟು ಲೆಕ್ಕ ಕೇಳ್ದ, ಒಳಗಡೆ ಹೋಗಿ ಕೂತ್ಕೊಂಡಿದ್ದಾನೆ ಈಗ ಲೆಕ್ಕ ಮಾಡ್ತಾ ಜೈಲಲ್ಲಿ. ಇದು ನಮ್ಮ ಕರಾವಳಿಗರಲ್ಲಿ ನಾನು ಮನವಿ ಮಾಡುವಂಥದ್ದು. ಕಂಬಳ ಅನ್ನೋದು ಕರಾವಳಿಗರ ಕಂಬಳ, ದೈವಾರಾಧನೆ ಇದೆಲ್ಲ ಇದೆಯಲ್ಲ, ಜಾನಪದ ಕಲೆ ಕೂಡ ಹೌದು,
ಕ್ರೀಡೆ ಕೂಡ ಹೌದು, ಸಾಂಸ್ಕೃತಿಕ ಕಲೆ ಕೂಡ ಹೌದು, ಹಾಗೆ ದೈವಾರಾಧನೆ ಕೂಡ ಹೌದು. ಅದನ್ನ ಪ್ರಶ್ನೆ ಮಾಡುವಾಗ ಪ್ರತಿಯೊಬ್ಬನು ತನ್ನ ಆತ್ಮಸಾಕ್ಷಿಯನ್ನ ಒಂದ್ಸಲ ಇದು ಮಾಡ್ಕೋಬೇಕಾಗತ್ತೆ. ನನಗೆ ಕಂಡ ಹಾಗೆ ಎಲ್ಲೂ ಕೂಡ ಕುಂದಾಪುರ ಭಾಷೆಗೆ ಎಲ್ಲಿ ಕೂಡ ಕಿಂಚಿತ್ತು ಕೂಡ ಧಕ್ಕೆ ತರಲಿಲ್ಲ. ಅಲ್ಲಿ ಕನ್ನಡಕ್ಕೆ ಕಿಂಚಿತ್ತು ಕೂಡ ಧಕ್ಕೆ ತರಲಿಲ್ಲ. ಈಗ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದಾಗ ಜಾಸ್ತಿ ಜನ ಅದು ಮಾತಾಡ್ತಾ ಇರುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೌದ್ ಮಾರ್ರೆ ಎಲ್ಲಿದ್ರಿ ಹಾಯ್ ಅಂತ ಆಯ್ತು ಬನ್ನಿ ಅಂತ ಹೇಳ್ತೇವೆ. ಪಕ್ಕದಲ್ಲಿ ಬೇರೆಯವ್ರು ನಿಂತಿರ್ತಾರೆ. ಅವರದನ್ನ ಬೇಸರ ಅಂತ ತಿಳ್ಕೊಂಡ್ರೆ ಹೇಗಾಗತ್ತೆ, ಯಾವ ರೀತಿ ಆಗುತ್ತೆ? ಪ್ರಕಾಶ್ ಶೆಟ್ಟಿ ಅವರು ಬಂದಿದ್ರು, ಕನ್ನಡದಲ್ಲಿ ಮಾತನಾಡಿದ್ರು, ಎಲ್ಲರೂ ಮಾತಾಡಿದ್ರು ಕನ್ನಡದಲ್ಲಿ. ನಮ್ಮ ಕುಂದಾಪುರದ ಮಹಾನ್ ಮಹಾನ್ ವ್ಯಕ್ತಿಗಳಿಗೆ ಜವಾಬ್ದಾರಿಯನ್ನು, ಬಹಳಷ್ಟು ಜವಾಬ್ದಾರಿ ಇತ್ತು. ನಾವೆಲ್ಲ ಸಣ್ಣ ಪುಟ್ಟವ್ರು ಬಿಡಿ, ಜವಾಬ್ದಾರಿ ಇತ್ತು. ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ? ನಮ್ಮಲ್ಲಿ ನಾನು ಕರಾವಳಿಗರಲ್ಲಿ ಹೇಳೋದೊಂದೇ, ಕರಾವಳಿ ನಮ್ಮೂರು, ನಮ್ಮ ಒಂದು ತನ ಅಂತ ಬಂದಾಗ ನಾವು ಕರಾವಳಿ, ನನ್ನ ನಾಡು ಅಂತ ಬಂದಾಗ ಅದು ಕರ್ನಾಟಕ, ನನ್ನ ದೇಶ ಅಂತ ಬಂದಾಗ ಅದು ಭಾರತ. ಯಾಕೆ ಆ ದೃಢ ಸಂಕಲ್ಪಗಳು ನಿಮ್ಮಲ್ಲಿ ಅಥವಾ ನಮ್ಮಲ್ಲಿ ಇಲ್ಲ? ನಮ್ಮಲ್ಲಿ ಯಾಕೆ ಇದ್ರ ಕೊರತೆ ಆಗ್ತಾ ಇದೆ? ಯಾರೋ 4 ಜನ ಎಲ್ಲೋ ಅದು ಹಚ್ಚುವ ಸಣ್ಣ ಕಿಡಿ, ಅದು ಬೆಂಕಿಯಾಗಿ ನಮ್ಮಲ್ಲಿ ದ್ವೇಷ ಹಚ್ಚುವಂಥದ್ದು ಅಥವಾ ಒಡಕು ಬರುವಂಥದ್ದು. ಇವತ್ತು ಕರಾವಳಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ, ಇಡೀ ಬಾಂಬೆ ಆಗಿರ್ಬೋದು, ದುಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಏಯ್ ಇಂಥವ್ರಪ್ಪ ಇವರು ಕರಾವಳಿಗರು ಅಂತ ಹೇಳಿದ್ರೆ ನಮಸ್ಕಾರ ಬೈ ಅಂತೇಳ್ಬಿಟ್ಟು ನಮಸ್ಕಾರ ಹೊಡೆಯುವಂತ ಆ ಒಂದು ಗತ್ತು, ಆ ಒಂದು ಹಿಡಿತವನ್ನು ನಾವು ಇಟ್ಕೊಂಡು ಬಂದಿದ್ದೀವಿ. ಯಾಕೆಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಕಾನೂನುಬದ್ಧವಾಗಿರುವಂತವ್ರು ನಾವು ಕರಾವಳಿಗರು. ನಮ್ಮಲ್ಲೇ ಒಡಕಾಗಿ ನಮ್ಮಲ್ಲೇ ಬಿರುಕು ಬಂದ್ಬಿಟ್ರೆ ಏನ್ ಮಾಡೋದು? ಹಾಗಾಗಿ ದಯವಿಟ್ಟು ಇಂಥ ಸಣ್ಣ ವಿಷಯಗಳಿಗೆ ಗಮನ ಕೊಡದೇನೆ ಆ ಸಣ್ಣ ತಪ್ಪನ್ನ ತಿದ್ದಿ ಓದುವ ಮುಖಾಂತರವಾಗಿ, ಸಣ್ಣ ತಪ್ಪನ್ನು ತಿದ್ದಿ ಓದುವ ಮುಖಾಂತರವಾಗಿ ಇಡೀ ಪೇಜಲ್ಲಿರುವಂತ ಎಲ್ಲದಕ್ಕೂ ಅವಮಾನ ಮಾಡದೇನೆ ಆ ಒಳ್ಳೆಯದನ್ನ ಮಾಡಿದ್ದನ್ನ ಒಳ್ಳೇದಾಯ್ತು ಅಂತ, ಅದರಲ್ಲೂ ಬೇರೆ ನನ್ನೂರ, ನನ್ನ ಬೈಂದೂರು, ನಮ್ಮ ಪಕ್ಕದ ಗ್ರಾಮದ ಕುಂದಾಪುರ ಕನ್ನಡಿಗರಾದ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಿದಂತಹ ಪರಮೇಶ್ವರ್ ಭಟ್ ಅವರ ಕೋಣಗಳು ಮೊದಲ ಬಹುಮಾನ ಪಡೆದಿದ್ದು, ಅದು ಕೂಡ ನಮಗೆ ಹೆಮ್ಮೆ ಆಗುವಂಥದ್ದು, ಅದು ಕೂಡ ನಾವು ಹೆಮ್ಮೆ ಪಡುವಂಥದ್ದೇ ಅಲ್ವಾ? ಈ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಪ್ರಥಮ ಕಾರ್ಯಕ್ರಮ, ಎಲ್ಲ ದಾಖಲೆ ಆಗಿದೆ. ಕೆರೆ ಉದ್ದ ಕೂಡ ದಾಖಲೆ, ಬೆಂಗಳೂರಿನಲ್ಲಿ ಮಾಡಿದ ಕೂಡ ದಾಖಲೆ, ಸೇರಿದ ಜನ ಕೂಡ ದಾಖಲೆ, ಗೆದ್ದಿದ್ ಕೂಡ ನಮ್ಮ ದಾಖಲೆ. ನೀವು ಸಜೆಷನ್ ಮಾಡಬಹುದು, ಈ ತರ ಮಾಡಬೇಕು ನೋಡಿ. ನೀವು ನಂಬಲ್ಲ, ನಾನು ಫಸ್ಟ್ ಹೇಳಿದೆ ಗುಣರಂಜನಣ್ಣ ಮತ್ತು ನಮ್ಮ ಉದಯ್ ಕುಮಾರ್ ಶೆಟ್ರು, ಉಮೇಶ್ ಶೆಟ್ರು, ಮತ್ತೆ ನಮ್ಮ ಅಶೋಕ್ ರೈ ಅವರು, ಇವರು ಗುರುಕಿರಣ್ ಅವರು, ಇವರೆಲ್ಲರ ಎದುರುಗಡೆ ಹೇಳಿದೆ ನಾನು ಕನ್ನಡಕ್ಕೆ ಹೆಚ್ಚಿನ ಒತ್ತಿರಬೇಕು, ಕನ್ನಡದ ಪುನೀತ್ ರಾಜ್ಕುಮಾರ್ದು ಇದು ಬರಬೇಕು, ಬಾವುಟಗಳು ಹಾಕಬೇಕು ಅಂತ. ಆಕ್ಚುಲಿ ಭುವನೇಶ್ವರಿ ದೇವಿಯ ದೇವಸ್ಥಾನ ಮಾಡ್ಲಿಕ್ಕೆ ಹೊರಟಿದ್ರು. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂಚೂರು ಅದು ಕ್ಯಾನ್ಸಲ್ ಆಯ್ತು. ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ಟೇಜ್ ಮೇಲೆ ಮಾಡ್ಬೇಕಂತ ಇದ್ದಾಗ ಅಲ್ಲಿ ಕಾಲ್ ಧೂಳೆಲ್ಲ ಹಾರುತ್ತೆ, ಬೇಡ ಅಂತ ಹೇಳ್ಬಿಟ್ಟಿದಾಗಿ ಕೊನೆಗೆ ಸ್ವಲ್ಪ ವ್ಯತ್ಯಾಸ ಆಗಿ ಅದು ಆಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಭುವನೇಶ್ವರಿಯನ್ನ ಸ್ಥಾಪನೆ ಮಾಡ್ತಾ ಇದ್ರಲ್ಲಿ. ಅಷ್ಟು ಹೇಳಿದ್ದಕ್ಕೆ ಅವರು ಇಲ್ಲ ಅಂದಿಲ್ಲ. ಎಸ್ ರವಿ ಶೆಟ್ರ, ಎಸ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನಂತೂ ಹೇಳ್ತೀನಿ, ನನಗಂತೂ ನಾನು ಎಲ್ಲದನ್ನೂ ಗಮನಿಸ್ತಾ ಇರ್ತೀನಿ. ಸಣ್ಣದಿದ್ರು ನಾನು ತಿರುಗಿ ಬೀಳೋನ್ ಗೊತ್ತಿದೆಯಲ್ಲ ನಿಮ್ಗೆ. ಒಂದು ಸಾಸುವೆ ಕಾಳಷ್ಟು ಕೂಡ ಸಮಸ್ಯೆ ಕಂಡಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಗೌರವವನ್ನು ಕೊಟ್ಟು ಎಲ್ಲರನ್ನೂ ಸಮಾನವಾಗಿ ಕಂಡಂತ ಒಂದು ಕಾರ್ಯಕ್ರಮ ಏನಾರು ಇದ್ರೆ, ಅಷ್ಟು ಜನ ಇಟ್ಕೊಂಡು ಸಮಾನವಾಗಿ ನೋಡಕ್ ಆಗೋದೇ ಇಲ್ಲ. ಅಷ್ಟು ಉತ್ತಮ ಆಯೋಜನೆ ಮಾಡಕ್ ಆಗೋದೇ ಇಲ್ಲ. ಅಷ್ಟು ಕ್ಲೀನಾಗಿ ಒಂದು ಕಾರ್ಯಕ್ರಮ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ನೂರಾರು ವಿಘ್ನಗಳು, ನೂರಾರು ಸಮಸ್ಯೆಗಳು ಬರ್ತದೆ. ಆದ್ರೆ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಉತ್ತಮವಾಗಿ ಕೆಲಸ ಏನಾದ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಆಯೋಜಕರಿಗೆ ನಿಜವಾಗೂ ಸಲ್ಯೂಟ್ ಹೊಡಬೇಕಾಗ್ತದೆ. ಯಾಕಂದ್ರೆ ನಾಳೆ ದಿವಸ ನೀವು ಏನೇನೋ ಆಡ್ಕೋತಾ ಇದ್ದೀರೋ, ನೀವು ಕೂಡ ಒಂದು ಕಾರ್ಯಕ್ರಮವನ್ನ ಮಾಡಿ ನೋಡಿ. ನಿಮ್ಮಲ್ಲೂ ಅಷ್ಟು ಸ್ಪಷ್ಟವಾಗಿ ಮಾಡಕ್ ಆಗಲ್ಲ. ನೀವು ಮನೆಯಲ್ಲಾದ್ರೂ ಅಷ್ಟೇ ಅಡಿಗೆ ಎಲ್ಲ ಮಾಡಿದ ತಕ್ಷಣ ಎಲ್ಲ ಚೆನ್ನಾಗಿತ್ತು, ಇದೊಂದು ಪಾಯಸಕ್ಕೆ ಒಂಚೂರು ಸಕ್ಕರೆ ಒಂಚೂರು ಕಡಿಮೆ ಆಗೋಯ್ತು, ಸಕ್ಕರೆ ಒಂಚೂರು ಜಾಸ್ತಿ ಇದ್ಬಿಟ್ಟಿದ್ರೆ ಸಖತ್ತಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳುವಂತ ಜನ, ಇದು ಲೋಕರೂಢಿ ಮಾತು. ಆದ್ರೆ ಅಷ್ಟು ಸ್ಪಷ್ಟವಾದ ಒಂದು ಕಾರ್ಯಕ್ರಮ ಮಾಡಿದ್ದಿದ್ರೆ
ಅದು ನಮ್ಮ ಕರಾವಳಿಗರೆಲ್ಲರೂ ಸೇರ್ಕೊಂಡು ಮಾಡಿರುವಂತ ನಮ್ಮ ಬೆಂಗಳೂರು ಕಂಬಳ. ನಮ್ಮ ಕಂಬಳ ಏನಿದೆಯೋ ಅದು ಅಷ್ಟು ಸ್ಪಷ್ಟತೆಯಿಂದ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ನೀವು ಇದನ್ನ ಗೌರವಿಸಬೇಕು, ನೀವು ಇದಕ್ಕೆ ರೆಸ್ಪೆಕ್ಟ್ ಮಾಡಬೇಕು, ಇದಕ್ಕೆ ಒಂದು ಸೆಲ್ಯೂಟ್ ಹೊಡಿಬೇಕು, ಇವ್ರನ್ನ ಹುರಿದುಂಬಿಸ್ಬೇಕು. ಅಂತ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ನೀವು ಅದನ್ನ ತಿದ್ದಿ ಹೇಳುವಂತ ಕೆಲಸ. ಯಾವ ರೀತಿ? ವಿರೋಧಿಸೋದಲ್ಲ. ತಿದ್ದಿ ಹೇಳೋದು ಬೇರೆ, ವಿರೋಧಿಸೋದು ಬೇರೆ. ವಿರೋಧಿಸೋದಂದ್ರೆ ನೀವು ಮಾಡಿದ್ ಸರಿಯಾಗಿಲ್ಲ, ನೀವು ಇಲ್ಲಿ ಅನ್ಯಾಯ ಮಾಡಿದ್ರಿ, ಮೋಸ ಮಾಡಿದ್ರಿ ಅನ್ನೋದು. ತಿದ್ದಿ ಹೇಳೋದಂದ್ರೆ ಇಲ್ಲಿ ಸ್ವಲ್ಪ ಕಡೆಗಣನೆ ಆಗಿದೆ, ದಯವಿಟ್ಟು ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಇದನ್ನೆಲ್ಲ ಇದಕ್ಕೆ ತಗೊಳ್ಳಿ, ಗಮನಕ್ಕೆ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಇಂಥ ತಪ್ಪನ್ನ ಮಾಡಬೇಡಿ ಅಂತ ಹೇಳುವ ಹಕ್ಕು ಸಂಪೂರ್ಣವಾಗಿ ನಿಮಗಿದೆ. ಅದನ್ನು ಹೊರತುಪಡಿಸಿ ಮಾಡಿದ ತಪ್ಪು, ನೀವು ಅವ್ರನ್ನ ಡಿಬೇಟ್ ಮಾಡಿದ್ರಿ, ಹಂಗ್ ಮಾಡಿದ್ರಿ, ಹಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಸಮರಸ್ಯ, ನಮ್ಮನ್ನ ನಾವು ಒಗ್ಗಟ್ಟು ಎಲ್ಲ ಒಡಿತದೆ. ಅದು ಒಡಿತು ಅಂತ ಹೇಳಿದ್ರೆ ನಮ್ಮನ್ನ ಯಾರು ಬೇಕಾದ್ರೂ ಆಳಬಹುದು, ನಮ್ಮನ್ನ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸ್ವಯಾರ್ಜಿತ ತಪ್ಪು ನಮ್ಮದೇ ಆಗ್ತದೆ. ಹಾಗಾಗಿ ತುಳುವರು ಮತ್ತು ಕುಂದ ಕನ್ನಡದವರು ಏನು ಬೇರೆ ಅಲ್ಲ, ನಾವೆಲ್ಲರೂ ಕರಾವಳಿಗರು ಅನ್ನೋ ಒಂದು ಭಾವನೆ ನಮ್ಮಲ್ಲಿರಲಿ. ಅವರವರ ಭಾಷೆ ಮೇಲೆ ಅವರವರಿಗೆ ಅಭಿಮಾನ ಇರೋದು ಸಹಜ, ಇರಲೇಬೇಕು. ಹಾಗೇನೆ ನೀವು ಇದನ್ನ ಪ್ರಶ್ನೆ ಮಾಡುವ ನನ್ನ ಸ್ನೇಹಿತರಲ್ಲಿ ನಾನು ಕೇಳ್ತೀನಿ, ತುಳುವರು ಕುಂದ ಕನ್ನಡಿಗರಿಗೆ ಅವಮಾನ ಮಾಡಿದ್ರು ಅಂತ ನೀವು ಪ್ರಶ್ನೆ ಮಾಡುವ ನಿಮ್ಮಲ್ಲಿ ನಾನು ಕೇಳೋದು ಒಂದೇ, ಇನ್ಮುಂದೆ ಅಣ್ಣ ಒಂದು ಪಾನಿಪುರಿಯನ್ನ ಕೊಡು, ಒಂದು ಮಸಾಲಾ ಪುರಿಯನ್ನ ಕೊಡು ಅಂತ ಕೇಳಿ, ಭಯ್ಯ ಏಕ್ ಮಸಾಲಾ ಪುರಿ ದೇದಾನ, ಏಕ್ ಪಾನಿಪುರಿ ದೇದಾನ ಅಂತ ಹೇಳಿ ಕನ್ನಡಿಗರನ್ನ ಅವಮಾನ ಮಾಡುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ, ಪ್ರೀತಿ ವಿಶ್ವಾಸ ಸದಾ ಇರಲಿ. ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ. ಓದಿದ್ದೆ 7ನೇ ಕ್ಲಾಸ್, ಇನ್ನೆಂತ ಜಾಸ್ತಿ ಹೇಳಕ್ ನನ್ನ ಹತ್ರ ಆಗುತ್ತೆ. ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ಸರಿ ಇದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.